ಪ್ರಸ್ತುತ ರಾಜ್ಯ ಸರ್ಕಾರ ಶಾಲೆಗಳ ಅಭಿವೃದ್ಧಿಗೆ ಒಂದಷ್ಟು ಅನುದಾನವನ್ನು ನೀಡುತ್ತಿದ್ದು, ಪುತ್ತೂರು ತಾಲೂಕಿನ 205 ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸುಮಾರು 5 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ಇದೀಗ ಲೋಕಾರ್ಪಣೆಗೊಂಡ ಪರ್ಲಡ್ಕ ಸರ್ಕಾರಿ ಶಾಲೆಗೆ 3 ಲಕ್ಷ ರೂಪಾಯಿ ಅನುದಾನ ಇಡಲಾಗಿದೆ. ಈ ಬಗ್ಗೆ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ, ಮಾಹಿತಿಯನ್ನು ನೀಡಿದ್ದಾರೆ. ಅವರು ಶನಿವಾರ ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದ ಪರ್ಲಡ್ಕ ಹಿರಿಯ ಪ್ರಾಥಮಿಕ ಶಾಲಾ ನವೀಕೃತ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ವಿದ್ಯಾ ದೇಗುಲದಲ್ಲಿರುವ ನಮ್ಮೆಲ್ಲ ಮಕ್ಕಳು ಸಂಸ್ಕಾರಭರಿತ ಶಿಕ್ಷಣದ ಮೂಲಕ ರಾಷ್ಟ್ರಭಕ್ತಿಯನ್ನು ಉದ್ದೀಪನಗೊಳಿಸುವ ಮೂಲಕ ರಾಷ್ಟ್ರೋತ್ಥಾನದ ಕನಸನ್ನು ನನಸು ಮಾಡಲು ಸಾಧ್ಯ ಎಂದವರು. ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಅದೆಷ್ಟೋ ಹಿರಿಯರು ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಇದೀಗ ಬದುಕು ನೀಡಿದ ಶಾಲೆಯನ್ನು ನೆನಪಿಸುವ ಹಿರಿಯ ವಿದ್ಯಾರ್ಥಿಗಳು ಈ ಶಾಲೆಯನ್ನು ನವೀಕೃತಗೊಳಿಸಿ ಮತ್ತೊಮ್ಮೆ ನೆನಪಿಸುವ ಕಾರ್ಯ ಮಾಡಿದ್ದಾರೆ ಎಂದರು. ಭವಿಷ್ಯದ ಭಾರತವನ್ನು ನಾವು ಎಲ್ಲಿ ಕಾಣ್ಬೋದು ಅಂದರೆ ಒಂದು ವಿದ್ಯಾ ದೇಗುಲದಲ್ಲಿ ಕಾಣ್ಬೋದು. ಆ ವಿದ್ಯಾ ದೇಗುಲದಲ್ಲಿರುವಂಥ ನಮ್ಮೆಲ್ಲ ಮಕ್ಕಳು ಒಂದು ಸಂಸ್ಕಾರಭರಿತ ಶಿಕ್ಷಣವನ್ನು ಪಡ್ಕೊಳ್ಳುವ ಮುಖಾಂತರ ರಾಷ್ಟ್ರಭಕ್ತಿಯನ್ನು ಉದ್ದೀಪನಗೊಳಿಸುವ ಕೆಲಸವನ್ನು ಮಾಡಿ ಒಂದು ತುಂಬಾ ಸಂಭ್ರಮದ ವಿಷಯ. ನಮ್ಮ ಶಾಲೆಯ ಹೊಸ ಕಟ್ಟಡ, ನವೀಕೃತಗೊಂಡ ಕಟ್ಟಡವನ್ನು ನಾವು ಈಗಾಗಲೇ ಲೋಕಾರ್ಪಣೆ ಮಾಡಿಯಾಗಿದೆ ನಮ್ಮ ಶಾಸಕರ ಮೂಲಕ. ಹಾಗೆಯೇ ನಾವು ನಮ್ಮದೊಂದು ಕನಸಿತ್ತು, ಈ ಶಾಲೆ ಇನ್ನೂ ಒಳ್ಳೆಯದಾಗಬೇಕು, ಒಂದಿಷ್ಟು ಮಕ್ಕಳು ಜಾಸ್ತಿ ಆಗಬೇಕು ಅಂತ ಹೇಳುವ